ಪ್ರೀತಿ ನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಮಾನ್ಯ DVG ಅವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ 158. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಹತ್ತೂರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಬೆರೆಯಿಸಿ ನಿಮಿಷ ನಿಮಿಷಕಂ ಒಡಲ ಬಣ್ಣಗಳ ತೋರಿ ಪುಸರ ಒಳ್ಳಿಯಂ ತೇನು ಬೊಮ್ಮಂ ಪೂರ ಮೈದೋರೆನೆಂಬ ಆ ಕಪಟಿಯ ಅಂಶ ಅವತಾರದಿಂದ ಆರ್ಗೆ ಏನು ಮಂಕುತಿಮ್ಮ. ಬೇರಯಿಸಿ ನಿಮಿಷ ನಿಮಿಷಕಂ ಒಡಲ ಬಣ್ಣಗಳ ತೋರಿ ಪೂಸರವಳ್ಳಿಯಂತೆ ಬೊಮ್ಮಂ. ಬೇರಯಿಸಿ ನಿಮಿಷ ನಿಮಿಷಕಂ ಒಡಲ ಬಣ್ಣಗಳ ತೋರಿ ಪೂಸರವಳ್ಳಿಯಂತೆ ಬೊಮ್ಮಂ. ಪೂರ ಮೈದೋರೆನೆಂಬ ಕಪಟಿಯಂಶಾವತಾರದಿಂದ ಆರ್ಗೇನು ಮಂಕುತಿಮ್ಮ. ಪೂರ ಮೈದೋರೆನೆಂಬ ಕಪಟಿಯಂಶಾವತಾರದಿಂದ ಆರ್ಗೇನು ಮಂಕುತಿಮ್ಮ. ಬಂಧುಗಳೇ, ನಿಮಿಷ ನಿಮಿಷಕ್ಕೂ ದೇಹದ ಬಣ್ಣಗಳ ತೋರಿಸುವ ಉಸರವಳ್ಳಿಯಂತೆ ಏನು ಆ ಬ್ರಹ್ಮನು ಸಂಪೂರ್ಣ ಮೈಯನ್ನ ತೋರಿಸನು. ಹಾಗಾಗಿ ಕಪಟಿಯ ಅಂಶ ಅವತಾರದಿಂದ ಯಾರಿಗೆ ಏನು ಎಂದು ಮಾನ್ಯ DVG ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುತ್ತಾರೆ. ಜಗತ್ತಿನಲ್ಲಿ ಭಗವಂತನು ಅವನಾಗಿಯೇ ಪ್ರತ್ಯಕ್ಷನಾಗುವ ನಂಬಿಕೆ ಇದೆ. ಈ ಜಗತ್ತಿನಲ್ಲಿರುವ ಎಲ್ಲ ಅಂಶವೂ ಆ ಭಗವಂತನಿಂದಲೇ ಸೃಷ್ಟಿಯಾಗಿದೆ. ಆದರೆ ಸಾಮಾನ್ಯ ಮನುಷ್ಯರು ಏನೇ ಗ್ರಹಿಸಿದರೂ ಅವರಿಗೆಲ್ಲರಿಗೂ ಭಗವಂತನು ಏಕರೂಪದಲ್ಲಿ ಏಕೆ ಕಾಣಿಸುತ್ತಿಲ್ಲ ಎನ್ನುವುದು ಕಗ್ಗದ ವಿವರಣೆ. ಬಹಳಷ್ಟು ನಮ್ಮನ್ನ ಇದು ಕಾಡ್ತದೆ. ಕ್ಷಣ ಕ್ಷಣಗಳಿಗೂ ಬದಲಾವಣೆಯಾಗುವ ಮನುಷ್ಯರ ಮನಸ್ಸಿನ ಭಾವನೆಗಳಿಗೆ ತಕ್ಕಂತೆ ಭಗವಂತನ ಸ್ವರೂಪವು ಉಸರವಳ್ಳಿಯಂತೆ ಕ್ಷಣ ಕ್ಷಣಕ್ಕೂ ರೂಪವನ್ನು ಅದು ಬದಲಾಯಿಸ್ತದೆ. ಭಗವಂತನು ಕ್ಷಣ ಕ್ಷಣಕ್ಕೂ ಅವತರಿಸುವ ಅವತಾರಗಳಿಂದ ಯಾರಿಗೆ ಏನು ಪ್ರಯೋಜನ ಎನ್ನುವುದು ಇಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ. ಭಗವಂತನು ತನ್ನ ನಿಜರೂಪವನ್ನೇ ತೋರಿಸಬಹುದಲ್ಲ ಎನ್ನುವ ಪ್ರಶ್ನೆಯೇ ಈ ಕಗ್ಗದಲ್ಲಿ ಮಾನ್ಯ ಗುಂಡಪ್ಪನವರು ಪ್ರಸ್ತಾಪಿಸುತ್ತಾರೆ. ಆದರೆ ನಮಗೆಲ್ಲರಿಗೂ ಕೂಡ ಮಾನ್ಯ ಗುಂಡಪ್ಪನವರು ಭಗವಂತನ ನಿಜ ಸ್ವರೂಪವನ್ನು ಅರ್ಥೈಸಿಕೊಳ್ಳುವಂತೆ ಕೂಡ ಈ ಕಗ್ಗದಲ್ಲಿ ಉಲ್ಲೇಖಿಸುತ್ತಾರೆ. ಬಂಧುಗಳೇ, ಒಟ್ಟಿನಲ್ಲಿ ಮನುಷ್ಯನು ಬಾಹ್ಯ ಲೌಕಿಕ ಪ್ರಪಂಚದಲ್ಲಿ ಬದುಕುವಾಗ ಅಹಂಕಾರಾದಿಗಳನ್ನು ತೊರೆದು ಪರಿಶುದ್ಧ ಮನಸ್ಸಿನಿಂದ ಭಗವಂತನನ್ನು ಧ್ಯಾನಿಸಿದರೆ ಪರಮಶಕ್ತಿಯು ಎಲ್ಲೆಲ್ಲಿಯೂ ಕೂಡ ಕಾಣಿಸಬಹುದು ಎನ್ನುವುದನ್ನು ಈ ಕಗ್ಗದಲ್ಲಿ ಉಲ್ಲೇಖಿಸುತ್ತಾರೆ. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.